ಪಡೆದಂತಹ ಈ ಮಂಗಳೂರು ಮಾತ್ರವಲ್ಲದೆ ಪ್ರಪಂಚದ ಅನೇಕ ಕಡೆಗಳಲ್ಲಿ ತಮ್ಮ ಶಿಷ್ಯ ವೃಂದವನ್ನು ಹೊಂದಿರುವಂತಹ ಉಳ್ಳಾಲ ಮೋಹನ್ ಕುಮಾರರಿಂದ ಉದ್ಘಾಟಿಸಲ್ಪಟ್ಟು ಇದೀಗ 7ನೇ ವರ್ಷಕ್ಕೆ ಪಾದಾರ್ಪಣೆಗೈತಾ ಇದೆ. ಈ 7 ವರ್ಷಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಒಟ್ಟು ದೇಶದ 12 ರಾಜ್ಯಗಳಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ನೀಡಿದ್ದು ಮಾತ್ರವಲ್ಲದೆ ಹೊರ ದೇಶಗಳಲ್ಲಿಯೂ ಕೂಡ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುತ್ತದೆ. ಪ್ರತಿ ವರ್ಷ ಗುರುಕುಲ ಉತ್ಸವವನ್ನು ಆಚರಿಸಿ ನೃತ್ಯ ಕ್ಷೇತ್ರ, ಕಲಾಕ್ಷೇತ್ರ ಹಾಗೆ ಯಕ್ಷಗಾನ ಕ್ಷೇತ್ರಗಳಲ್ಲಿ ವಿವಿಧ ಕಲಾವಿದರುಗಳನ್ನು ಗುರುತಿಸಿ ಅವರಿಗೆ ನಾಟ್ಯಮಂತ್ರಕ, ಯಕ್ಷಮಂತ್ರಕ ಹಾಗೆ ಕಲಾಮಂತ್ರಕ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿರುತ್ತದೆ. ಇದೀಗ ಈ 7ಮ ವರ್ಷದ ಗುರುಕುಲ ಉತ್ಸವದ ಆರಂಭವನ್ನು ನಾವೀಗ ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ವೇದಿಕೆಗೆ ಇಂದು ಆಗಮಿಸಿರುವಂಥ ಅತಿಥಿಗಳನ್ನು ಆಹ್ವಾನಿಸಬೇಕಾಗಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ವಿದ್ವಾನ್ ಶ್ರಾವಣ್ ಉಳ್ಳಾಲಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಕೋರಲಿದ್ದಾರೆ ಸಂಸ್ಥೆಯ ಟ್ರಸ್ಟಿಯಾದಂತಹ ಶ್ರೀಮತಿ ಬಬಿತಾ ಕಿರಣ್. ಸಿದ್ಧಿವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿವಿನಾಯಕ ಮಿಥಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ಕಟಿಲತಾಂಕಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ. ಮುಂದಕ್ಕೆ ಸ್ವಾಗತ ಭಾಷಣ ಸಂಸ್ಥೆಯ ನಿರ್ದೇಶಕರಾದಂತಹ ವಿದ್ವಾನ್ ಶ್ರಾವಣ್ ಉಳ್ಳಾಲಿ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲಿಗೆ ವಿಘ್ನ ನಿವಾರಕನಾದಂತಹ ಶ್ರೀ ಮಹಾಗಣಪತಿ ಸ್ವಾಮಿಯನ್ನು ಮನಸಾ ಸ್ಮರಿಸುತ್ತಾ ನಾಟ್ಯಾದಿದೇವ ಶ್ರೀ ನಟರಾಜ ಸ್ವಾಮಿಯನ್ನು ಹಾಗೆಯೇ ನಮ್ಮ ಆರಾಧ್ಯ ಶಕ್ತಿಯಾದಂತಹ ಶ್ರೀ ಮಂತ್ರಮೂರ್ತಿ ಅಮ್ಮನವರನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ ಕ್ಷೇತ್ರಾದಿ ದೇವತೆಗಳಾದಂತಹ ಶ್ರೀ ಸಿದ್ಧಿವಿನಾಯಕ ದೇವರು ಹಾಗೆಯೇ ಶ್ರೀ ರಾಜರಾಜೇಶ್ವರಿ ಅಮ್ಮನವರನ್ನು ಮನಸಾ ಸ್ಮರಿಸುತ್ತಾ ಪರಂಬ್ರಹ್ಮ ಸ್ವರೂಪನಾದಂತಹ ಗುರುವಿಗೆ ತಲೆ ತಗ್ಗಿಸುತ್ತಾ ವೇದಿಕೆಯಲ್ಲಿ ಈ ಹೊತ್ತಿಗೆ ಪಂಚಮ ವರ್ಷದ ಗುರುಕುಲ ಉತ್ಸವವನ್ನು ಆಚರಿಸುವಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಅತಿಥಿ ಗಣ್ಯರನ್ನು ಹಾಗೆಯೇ ನನ್ನ ಗುರುಗಳನ್ನು ಸ್ವಾಗತಿಸುವಂತಹ ಕರ್ತವ್ಯ ಸುಯೋಗನ್ನ ಪಾಲಿಗೆ ಒದಗಿ ಬಂದಿದೆ. ಹಾಗೆಯೇ ಮಂತ್ರನಾಟ್ಯ ಕಲಾ ಗುರುಕುಲವು 2013ರಲ್ಲಿ ಶ್ರೀ ಚಿರುಂಬ ಭಗವತಿ ದೇವಸ್ಥಾನ ಉಳ್ಳಾಲ ಇಲ್ಲಿ ನನ್ನ ಗುರುಗಳಾದಂತಹ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಹಾಗೆಯೇ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಹಾಗೆಯೇ ನನ್ನ ಮಾತೃಶ್ರೀ ಅವರಾದಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಇವರ ದಿವ್ಯಹಸ್ತದಿಂದ ಉದ್ಘಾಟನೆಗೊಂಡು ಇದೀಗ 7ನೇ ವರ್ಷಕ್ಕೆ ತನ್ನ ಪಾದಾರ್ಪಣೆಯನ್ನು ಮಾಡಿದೆ. ಗುರುಕುಲ ಉತ್ಸವವನ್ನು 7 ವರ್ಷಗಳಿಂದ ನಾವು ಆಚರಿಸ್ತಾ ಬಂದಿದ್ದೇವೆ. ಹಾಗೆ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ನಾಟ್ಯ ಮಂತ್ರಕ, ಕಲಾಮಂತ್ರಕ, ಯಕ್ಷಮಂತ್ರಕ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ನಾವು ಕೊಡ್ತಾ ಇದ್ದೇವೆ. ಹಾಗೆ ಈ ಹೊತ್ತಿನಲ್ಲಿ ನಾನು ಅದನ್ನು ಸ್ಮರಿಸಬೇಕಾಗ್ತದೆ. ಯಾಕೆಂದರೆ ಮೊದಲ ವರ್ಷದಲ್ಲಿ ಗುರುಕುಲೋತ್ಸವದ ನಾಟ್ಯಮಂತ್ರಕ ಪ್ರಶಸ್ತಿಯನ್ನು ನನ್ನ ಗುರುಗಳಾದಂತಹ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ ನಾವು ನೀಡಿದ್ದೇವೆ. ಹಾಗೆಯೇ ದ್ವಿತೀಯ ವರ್ಷದಲ್ಲಿ ಯಕ್ಷಮಂತ್ರಕ ಪ್ರಶಸ್ತಿಯನ್ನು ಶ್ರೀ ಸಬ್ಬನಕೋಡಿ ರಾಮ್ ಭಟ್ ಇವರು ಯಕ್ಷಗಾನ ಕಲಾವಿದರು ಅವರಿಗೆ ನೀಡಿದ್ದೇವೆ. ಹಾಗೆಯೇ 3ನೇ ವರ್ಷದಲ್ಲಿ ಕಲಾಮಂತ್ರಕ ಪ್ರಶಸ್ತಿಯನ್ನು ವೀಣಾ ಗುರುಗಳಾದಂತಹ ಶ್ರೀಮತಿ ಸಾವಿತ್ರ ರಾಮರಾವ್ ಇವರಿಗೆ ನೀಡಿದ್ದೇವೆ. ಹಾಗೆಯೇ ಚತುರ್ಥ ವರ್ಷದಲ್ಲಿ ಶ್ರೀಮತಿ ಪ್ರತಿಭಾ ML ಸಾಮಗ ಇವರಿಗೆ
ನಾಟ್ಯಮಂತ್ರಕ ಪ್ರಶಸ್ತಿಯನ್ನು ನೀಡಿದ್ದೇವೆ. ಹಾಗೆ ಪಂಚಮ ಗುರುಕುಲೋತ್ಸವದಲ್ಲಿ ಅಂತಾರಾಷ್ಟ್ರೀಯ ಕಲಾವಿದೆಯಾದಂತಹ ಕೂಚಿಪುಡಿ ಕಲಾವಿದೆಯಾದಂತಹ ಶ್ರೀಮತಿ ವೈಜಯಂತಿ ಕಾಶಿ ಬೆಂಗಳೂರು ಇವರಿಗೆ ನಾಟ್ಯಮಂತ್ರಕ ಪ್ರಶಸ್ತಿಯನ್ನು ನೀಡಿದ್ದೇವೆ. ಹಾಗೆ 6ನೇ ವರ್ಷದಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತೆಯಾದಂತಹ ಶ್ರೀಮತಿ ಉಮಾ ದೋಗ್ರಾ ಮುಂಬೈ ಕಥಕ್ ಕಲಾವಿದೆ ಇವರಿಗೆ ನಾವು ನಾಟ್ಯಮಂತ್ರಕವನ್ನು ಪ್ರಶಸ್ತಿಯನ್ನು ನೀಡಿದ್ದೇವೆ. ಹಾಗೆ ಈ ವರ್ಷದಲ್ಲಿ ನಮ್ಮ ಗುರುಕುಲ ಉತ್ಸವದ ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ನಮ್ಮ ಆನಂದವನ್ನು ಹಂಚಿಕೊಳ್ಳಲು ನಮಗೆ ಹಾಗೆ ಆಶೀರ್ವದಿಸಲು ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸುವಂತಹ ಕರ್ತವ್ಯ ನನ್ನದು. ಮೊದಲಿಗೆ ದೇವತಾ ಜ್ಯೋತಿ ಪ್ರಜ್ವಲನೆ ಮಾಡಲಿಕ್ಕಾಗಿ ನನ್ನ ಗುರುಗಳಾದಂತಹ ಶಾಂತಲ ನಾಟ್ಯ ಪ್ರಶಸ್ತಿ ಪುರಸ್ಕೃತ ಹಾಗೆ ಕಳೆದ ಸಾಲಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ನನ್ನ ಗುರುಗಳು ಆಗಮಿಸಿದ್ದಾರೆ. ತಮ್ಮ ಎಲ್ಲ ಶಿಷ್ಯರ ಕಾರ್ಯಕ್ರಮಗಳಿಗೆ ಮಂಗಳೂರು ಆಗಿರಲಿ ಅಥವಾ ಹತ್ತಿರದ ಕೇರಳ ರಾಜ್ಯ ಆಗಿರಲಿ ಅಥವಾ ಬೆಂಗಳೂರಾಗಿರಲಿ ಎಲ್ಲ ಕಡೆಗೆ ಅವರ ಕಾರ್ಯಕ್ರಮಕ್ಕೆ ಹೋಗಿ ಜ್ಯೋತಿ ಪ್ರಜ್ವಲನೆಯನ್ನು ಮಾಡಿ ಅವರಿಗೆ ಶುಭಾಶೀರ್ವಾದವನ್ನು ಆ ಸಂಸ್ಥೆಗೆ ಹಾಗೂ ಅಲ್ಲಿಯ ಮಕ್ಕಳಿಗೆ ಶುಭಾಶೀರ್ವಾದವನ್ನು ನೀಡುತ್ತಾ ಬಂದಿದ್ದಾರೆ. ಹಾಗೆ ಈ ಹೊತ್ತಿನಲ್ಲಿ ನಾನು ಅವರನ್ನು ಕೇಳಿಕೊಂಡಾಗ ಅವರು ತುಂಬ ಸಂತಸದಿಂದ ನಾನು ಬರ್ತೇನೆ, ನನಗೆ ಇನ್ನೊಂದು ಕಾರ್ಯಕ್ರಮ ಹೋಗ್ಲಿಕ್ಕೆ ಉಂಟು, ಆದರೆ ಇದನ್ನು ಮುಗಿಸಿ ನಾನು ಅಲ್ಲಿಗೆ ತೆರಳ್ತೇನೆ ಎಂಬಂತಹ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ಈ ಹೊತ್ತಿನಲ್ಲಿ ನಮ್ಮನ್ನೆಲ್ಲರನ್ನು ಹರಸಲು ಬಂದಿದ್ದಾರೆ. ಇನ್ನೊಂದು ನನ್ನ ಗುರುಗಳ ಬಗ್ಗೆ ನಾನು ಹೇಳಬೇಕಂದ್ರೆ, ಇಡೀ ದಕ್ಷಿಣ ಕನ್ನಡದಲ್ಲಿ ಭರತನಾಟ್ಯವನ್ನು ಮೊದಲಿಗೆ ಈ ಭಾಗದಲ್ಲಿ ಹಾಗೆ ನನ್ನ ವಿದ್ವತ್ಪೂರ್ಣ ನೃತ್ಯಕ್ಕೆ ಯಾವಾಗಲೂ ಲಭಿಸಬೇಕಿತ್ತು. ಹಾಗೆ ಈ ಸಾಲಿನಲ್ಲಿ ಆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಅವರ ಶಿಷ್ಯವೃಂದಕ್ಕೆ ಎಲ್ಲರಿಗೂ ನಾವು ಬಹಳ ಸಂತೋಷದ ವಿಷಯ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಕೇಳಿಕೊಂಡಾಗ ತುಂಬ ಮನಸ್ಸಿನಿಂದ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತಿನಲ್ಲಿ ಅವರು ಬಂದಿದ್ದಾರೆ. ಅವರಿಗೆ ಕೂಡ ಗುರುಕುಲದ ವತಿಯಿಂದ ಸ್ವಾಗತವನ್ನು ನಾನು ನೀಡ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಬಬಿತಾ ಕಿರಣ್ ಇವರ ಸ್ವಾಗತವನ್ನು ಕೊಡಬೇಕಾಗಿ ವಿನಂತಿ. ಹಾಗೆ ಗುರುಕುಲ ಉತ್ಸವದ ಉದ್ಘಾಟನೆಯನ್ನು ಮಾಡಲು ಶ್ರೀ ಕ್ಷೇತ್ರದ ಗೌರವಾಧ್ಯಕ್ಷರಾದಂತಹ ಶ್ರೀ ರಾಮಕೃಷ್ಣ ಕಾಯಂಗಳ ಇವರು ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಗುರುಕುಲದ ವತಿಯಿಂದ ಸ್ವಾಗತವನ್ನು ಕೊಡುತ್ತಾ ಇದ್ದೇನೆ. ಇವರಿಗೆ ಶ್ರೀ ಕಿರಣ್ ಉಳ್ಳಾಲ್ ಇವರು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ 2020ನೇ ಸಾಲಿನ ಕಲಾಮಂತ್ರಕ ಪ್ರಶಸ್ತಿಯನ್ನು ಸ್ವೀಕರಿಸಲು ಬೆಂಗಳೂರಿನಿಂದ ಆಗಮಿಸಿದಂತಹ ನಮ್ಮ ಗುರು ಸಮಾನರು ಹಾಗೆ ನಮ್ಮ ಮಿತ್ರರಾದಂತಹ ಶ್ರೀ ಸುಗ್ಗನಹಳ್ಳಿ ಷಡಕ್ಷರಿ, ಭರತನಾಟ್ಯ ಕಲಾವಿದರು, ಸಾಹಿತಿಗಳು, ರಂಗಕರ್ಮಿಗಳು, ಕಲಾ ವಿಮರ್ಶಕರು, ಹಾಗೆಯೇ ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮಗಳಿಗೆ ಹೇಗೆ ನಿರೂಪಣೆ ಮಾಡಬೇಕೆಂಬುದನ್ನು ತೋರಿಸಿಕೊಟ್ಟವರು. ಹಾಗೆ ಅನೇಕ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಬರಹಗಳನ್ನು ಹಾಗೆಯೇ ಪದ್ಯಗಳನ್ನು ರಚನೆಗಳನ್ನು ರಚಿಸಿದವರು. ನಮ್ಮ ಕರೆಗೆ ಓಗೊಟ್ಟು ಅಲ್ಲಿಂದ ಬಂದು ಈ ಕಲಾಮಂತ್ರಕ ಪ್ರಶಸ್ತಿಯನ್ನು ಸ್ವೀಕರಿಸಲು ಬಂದಂತಹ ನಮ್ಮ ಗುರು ಸಮಾನರಾದ ಶ್ರೀ ಸುಗ್ಗನಹಳ್ಳಿ ಷಡಕ್ಷರಿ ಅವರಿಗೆ ಕೂಡ ನಾನು ಗುರುಕುಲದ ವತಿಯಿಂದ ಸ್ವಾಗತವನ್ನು ಕೊಡುತ್ತಾ ಇದ್ದೇನೆ. ಇವರಿಗೆ ಶ್ರೀ ಕಿರಣ್ ಉಳ್ಳಾಲ್ ಇವರ ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ಕೂಚಿಪುಡಿಯಲ್ಲಿ ದಿಗ್ಗಜ ಕಲಾವಿದರ ಗರಡಿಯಲ್ಲಿ ಪಳಗಿ ಕೂಚಿಪುಡಿಯನ್ನು ಪ್ರಪಂಚದಾದ್ಯಂತಹ ಸಿಂಗಾಪುರ್ ಆಗಿರಲಿ, ಮಲೇಷ್ಯಾ ಆಗಿರಲಿ, ಹಾಗೆ ಕೆನಡಾ ಆಗಿರಲಿ, ಇಲ್ಲೆಲ್ಲ ಕೂಚಿಪುಡಿಯನ್ನು ಬಿತ್ತರಿಸಿದಂತಹ ನಮ್ಮ ಮಿತ್ರರಿಗೂ ಕೂಡ ನಾವು ಈ ಹೊತ್ತಿನಲ್ಲಿ ಗುರುಕುಲದ ವತಿಯಿಂದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇವರಿಗೆ ಶ್ರೀ ಕಿರಣ್ ಉಳ್ಳಾಲ್ ಇವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ನನ್ನ ಮಾತೃಶ್ರೀ ಅವರಾದಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಅವರಿಲ್ಲದಿದ್ದರೆ ನಾವು ಮತ್ತು ನನ್ನ ಸಂಸ್ಥೆ ಈ ಹೊತ್ತಿನಲ್ಲಿ ಇಷ್ಟು ಬೆಳಕಿಗೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅವರ ತುಂಬ ಮನಸ್ಸಿನ ಪ್ರೋತ್ಸಾಹ ಹಾಗೂ ಆಶೀರ್ವಾದ ಸದಾ ಸಮಯ ನಮ್ಮೊಟ್ಟಿಗೆ ಇದೆ. ಹಾಗೆ ಈ ಹೊತ್ತಿನಲ್ಲಿ ಅವರು ಹಾಜರಿದ್ದಾರೆ. ಅವರಿಗೆ ಕೂಡ ಗುರುಕುಲದ ವತಿಯಿಂದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಬಬಿತಾ ಕಿರಣ್ ಇವರು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿ. ದೀಪವನ್ನು, ಆ ದೇವತಾ ಜ್ಯೋತಿಯನ್ನು ಪ್ರಜ್ವಲಿಸುವ ಮುಖಾಂತರ
ನಾವು ಈ ಕಾರ್ಯಕ್ರಮಕ್ಕೆ ಆರಂಭವನ್ನು ಒದಗಿಸ್ತಾ ಬಂದಿದ್ದೇವೆ. ಅದೇ ರೀತಿ ಈ ಸಲವೂ ಕೂಡ ಶ್ರೀದೇವರ ಮುಂದಿರುವಂತಹ ದೇವತಾ ಜ್ಯೋತಿಯನ್ನು ಪ್ರಜ್ವಲಿಸಬೇಕಾಗಿ ಗುರುಗಳಾದಂತಹ ಉಳ್ಳಾಲ ಮೋಹನ್ ಕುಮಾರ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾನು ಶ್ರಾವಣನ ಬಗ್ಗೆ ಹೆಚ್ಚು ಅಂದರೆ ನನ್ನ ಬಹಳ ಪ್ರೀತಿಯ ಶಿಷ್ಯ. ತುಂಬ ಮಂದಿ ವಿದ್ಯೆ ಕಲಿತಾರೆ, ಆದರೆ ಕಲಿಯುವಾಗಲೇ ಬಹಳ ಶ್ರದ್ಧೆಯಿಂದ ಕಲಿಯುವಂತಹ ಒಬ್ಬ ವಿದ್ಯಾರ್ಥಿ. ಈಗ ಕೂಡ ಯಾವಾಗಲೂ ನನ್ನ ಆರೋಗ್ಯವನ್ನು ವಿಚಾರಿಸುತ್ತಾ ಇದ್ದು ಗುರುಭಕ್ತಿ ಎಂಬ ಒಂದು ದೊಡ್ಡ ಆಶೀರ್ವಾದವನ್ನು ಸದಾ ಪಡೆಯುತ್ತಾ ಇರುವಂತಹ ಶ್ರಾವಣನ ಈ ಮಂತ್ರನಾಟ್ಯ ಗುರುಕುಲವು ಅಭಿವೃದ್ಧಿ ಹೊಂದಿ ಶಾಸ್ತ್ರೀಯ ಚೌಕಟ್ಟಿನಲ್ಲಿ ನಮ್ಮ ಶೈಲಿ ಉಳಿಯುವಂತೆ ಮಾಡುವಂತಹ ಆ ದಿವ್ಯ ಶಕ್ತಿಯನ್ನು ನಟರಾಜೇಶ್ವರ ಸದಾ ಅನುಗ್ರಹಿಸ್ತಾ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಆಶೀರ್ವಾದ ಮಾಡ್ತೇನೆ. ಅಲ್ಲದೆ ಇಂದು ಕಲಾ ಮಾಂತ್ರಿಕ ಎಂಬ ಒಂದು ಪ್ರಶಸ್ತಿ ಪ್ರದಾನ ಸ್ವೀಕರಿಸುವವರು ಸುಗ್ಗನಹಳ್ಳಿ ಷಡಕ್ಷರಿ. ಇವರು ಭರತನಾಟ್ಯ ಕಲಾವಿದರು, ಸಾಹಿತಿಗಳು ಮತ್ತು ರಂಗಕರ್ಮಿ ಮತ್ತು ಕಲಾ ವಿಮರ್ಶಕರು. ಇಂಥವರಿಗೆ ಈ ಪ್ರಶಸ್ತಿಯು ಸಲ್ಲಬೇಕಾದ್ದು ಸ್ತುತ್ಯವಾಗಿದೆ. ಯಾಕಂತೇಳಿದರೆ ಈ ಕ್ಷೇತ್ರದಲ್ಲಿ ಅವರು ದುಡಿತಾ ಇದ್ದಾರೆ ಮತ್ತು
ಶಾಸ್ತ್ರೀಯವಾದಂತಹ ನಮ್ಮ ಈ ಕಲೆಗಳ ಬಗ್ಗೆ ಅನುಭವ ಪಡೆದುಕೊಳ್ಳುತ್ತಾ ಇದನ್ನು ಕಲೆಯಾಗಿ ಉಳಿಸಿಕೊಳ್ಳುವಲ್ಲಿ ತುಂಬ ಶ್ರಮಪಡುತ್ತಾ ಇದ್ದಾರೆ ಎಂಬ ಸುದ್ದಿಯನ್ನು ನಾನು ಕೇಳಿದ್ದೇನೆ. ಹಾಗೂ ನನಗೂ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಪ್ರಶಸ್ತಿ ಸ್ವೀಕಾರ ಮಾಡೋದು ಬಹಳ ಸಂತೋಷವಾಗಿದೆ. ಇನ್ನು ಹಿರಿಯ ವಯಸ್ಸಿನವರು ವ್ಯವಸಾಯ ಮಾಡಿ ನಮ್ಮ ದೇಶದ ನೃತ್ಯ ಸಂಸ್ಕಾರವನ್ನು ನೃತ್ಯವಾಗಿಯೇ ಉಳಿಸುವಂಥ ಶಕ್ತಿ ಅವರಿಗೆ ಇದೆ. ಆದ್ದರಿಂದ ಈಗಲೂ ಅವರು ಮಾಡ್ತಾ ಇದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಅವರಿಗೆ ಕೂಡ ಭಗವಂತನ ಅನುಗ್ರಹ ಸದಾ ಇರಲಿ ಅಂತ ದೇವರಲ್ಲಿ ಆಶೀರ್ವಾದ ಬೇಡ್ತೇನೆ. ಆದರೂ ನನಗಿನ್ನೊಂದು ಸಂತೋಷದ ವಿಷಯ ಅಂದರೆ, ನಾನು ಅಧ್ಯಾಪಕನಾಗಿಯೂ 45 ವರ್ಷ ಕಾಲ ದುಡಿದಿದ್ದೇನೆ. ನೃತ್ಯ ಮಾತ್ರ ಅಲ್ಲ, ಅದರಲ್ಲಿ ಶ್ರಾವಣನ ತಾಯಿ ಶಕೀಲ ನಮ್ಮ ಶಾಲೆಯಲ್ಲಿ ಕಲಿತಿರುವಾಗಲೇ ಶಾಲಾ ಮಟ್ಟದ ನೃತ್ಯದಲ್ಲಿ ಬಹಳ ಮುಂಚೂಣಿಯಲ್ಲಿದ್ದವಳು. ಹಾಗೆ ಮಗನನ್ನು ಈ ಕ್ಷೇತ್ರಕ್ಕೆ ಇಳಿಸುವಲ್ಲಿ ಅವಳಿಗೆ ಬಹಳ ಇಚ್ಛೆ ಇತ್ತು. ನನ್ನ ಹತ್ರ ಅಭಿಪ್ರಾಯ ಕೇಳುವಾಗ ನಾನು ತುಂಬ ಪ್ರೀತಿಯಿಂದ ಒಪ್ಪಿಕೊಂಡು ಆಶೀರ್ವದಿಸಿದ್ದೇನೆ. ಈ ನಾಟ್ಯ ಶಾಲೆಯು ನಮ್ಮ ಈ ಸಂಸ್ಕೃತಿಯನ್ನು ಉಳಿಸಿ ಚೌಕಟ್ಟಿನ ಒಳಗೆ ಇದು ಬೆಳೆಯುತ್ತಾ ಬರಲಿ ಅಂತ ನಾನು ತುಂಬ ಹಾರೈಸ್ತಾ ಇನ್ನೊಂದು ಸಲ ಅವನಿಗೆ ಆಶೀರ್ವಾದ ಅನುಗ್ರಹ ದೇವರಲ್ಲಿ ಬೇಡ್ತಾ ಇದ್ದೇನೆ. ಮತ್ತು ಕುಚಿಪುಡಿಯವರು ನನಗೆ ಅವರದ್ದು ಗೊತ್ತಿಲ್ಲಾದರೂ ಅವರೊಂದು ಉತ್ತಮ ಕಲಾವಿದ ಅಂತ ನೋಡುವಾಗಲೇ ಗೊತ್ತಾಗ್ತದೆ. ಮತ್ತು ಅವರ ಶ್ರೀಮತಿಯವರು ಕೂಡ ಮೋಹಿನಿ ಆಟಂನಲ್ಲಿ ಪರಿಣಿತರು. ಮತ್ತು ಕೇರಳದವರನ್ನು ನನಗೆ ಭಾಳ ಸಂತೋಷವಾಯಿತು. ನಾನು ಅವರಲ್ಲಿ ಮಲಯಾಳ ಭಾಷೆಯಲ್ಲೇ ಮಾತಾಡಿದೆ. ಇವರಿಬ್ಬರು ಕಲಾ ಸೇವೆಯನ್ನು ಮಾಡುತ್ತಾ ಬಂದಿರುವುದು ನಮಗೆಲ್ಲರಿಗೂ ಸಂತೋಷ. ಹೀಗೆ ಅವರ ಜೀವನ ಇದರಲ್ಲಿ ಉತ್ತಮವಾಗಲಿ ಅಂತ ಬೇಡಿ, ಮಂತ್ರನಾಟ್ಯ ಗುರುಕುಲಕ್ಕೆ ಬೆನ್ನೆಲುಬಾಗಿ ಸಹಕರಿಸುತ್ತಿದ್ದಾರೆ. ಅವರ ಜೀವನವು ಈ ಕ್ಷೇತ್ರದಲ್ಲಿ ಪಾವನವಾಗಲಿ ಅಂತ ಬಯಸ್ತಾ ನುಡಿಗಳಿಗೆ ಮುಂದಕ್ಕೆ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ರಾಮಕೃಷ್ಣ ಕಾಯಂಗಳ ಗೌರವಾಧ್ಯಕ್ಷರು, ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್. ಗುರುಗಳಾದಂತಹ ಉಳ್ಳಾಲ್ ಮೋಹನ್ ಕುಮಾರಿಗೆ ಗುರುವಂದನೆಯನ್ನು ಮಾಡ್ತಾ ಬಂದಿರುತ್ತೇವೆ. ಅದೇ ರೀತಿ ಈ ಸಲವೂ ಕೂಡ ಈ ಗುರುಕುಲ ಉತ್ಸವದ ಸಂದರ್ಭದಲ್ಲಿ ಗುರುವಂದನೆಯನ್ನು ಸಂಸ್ಥೆಯ ನಿರ್ದೇಶಕರಾದಂತಹ ವಿದ್ವಾನ್ ಶ್ರಾವಣ್ ಉಳ್ಳಾಲ್ರವರು ಮಾಡಲಿದ್ದಾರೆ. ದಯವಿಟ್ಟು ಗುರುಗಳು ಮುಂದಿನ ಆಸನಕ್ಕೆ ಬಂದು ಕೂತ್ಕೊಳ್ಳಿ.
ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದು ಕಲಾಮಂತ್ರಕ ಪ್ರಶಸ್ತಿ. ಈ ಪ್ರಶಸ್ತಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇರಬೇಕಾದ್ರೆ ಈ ಸಲ ಯಾರಿಗೆ ನೀಡಬಹುದು ಅನ್ನುವಂಥ ಚರ್ಚೆಯಲ್ಲಿ ನಾವು ಮಗ್ನರಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಹೊಳೆದಂಥದ್ದು ಸುಗ್ಗನಹಳ್ಳಿ ಷಡಕ್ಷರಿಯವರು. ಯಾಕಂತ ಹೇಳಿದರೆ ಅವರು ಅಪರೂಪದ ಕಲಾವಿದ. ಭರತನಾಟ್ಯದಲ್ಲಿ ನಿಪುಣರೂ ಹೌದು, ಕೂಚಿಪುಡಿಯನ್ನು ಕೂಡ ಕರಗತ ಮಾಡಿಕೊಂಡಿದ್ದಾರೆ. ಮಾತ್ರವಲ್ಲದೆ ರಂಗಕರ್ಮಿಯೂ ಹೌದು, ಕಲಾ ವಿಮರ್ಶಕರೂ ಹೌದು, ಹಾಗೆಯೇ ಉತ್ತಮ ಓರ್ವ ವಾಗ್ಮಿ ನಿರೂಪಕರು ಕೂಡ ಹೌದು. ಬೆಂಗಳೂರಿನಲ್ಲಿ ಎಲ್ಲೇ ಕಾರ್ಯಕ್ರಮವಾಗಲಿ, ಸರಕಾರದಿಂದ ಆಯೋಜನೆಯಾಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಮೊದಲ ಆದ್ಯತೆ ಅಂತ ಹೇಳಿದರೆ ಅದು ಸುಗ್ಗನಹಳ್ಳಿ ಷಡಕ್ಷರಿಯವರು. ಇಂತಹ ಓರ್ವ ಅಪರೂಪದ ಕಲಾವಿದನನ್ನು ನಾವು ಈ ಸಲದ ಕಲಾಮಂತ್ರಕ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿದ್ದೇವೆ. ಸರ್, ನಿಮ್ಮ ಮೇಲೆ ಗೌರವವಿಟ್ಟು ನಾವು ನೀಡುವಂತಹ ಈ ಪ್ರಶಸ್ತಿಯನ್ನು ಅತಿ ಪ್ರೀತಿಯಿಂದ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಷಡಕ್ಷರಿ ಇವರಿಗೆ ಕಲಾಮಂತ್ರಕ ಪ್ರಶಸ್ತಿ. ಭಾರತೀಯ ಶಾಸ್ತ್ರೀಯ ನೃತ್ಯ, ರಂಗಭೂಮಿ, ಸಾಹಿತ್ಯ, ಕಿರುತೆರೆ, ಕಾರ್ಯಕ್ರಮ ನಿರೂಪಣೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಗಣನೀಯ ಕೆಲಸ ಮಾಡಿರುವ ಕಲಾವಿದರು ಶ್ರೀ ಸುಗ್ಗನಹಳ್ಳಿ ಷಡಕ್ಷರಿಯವರು. ಕಲಾಮಂಡಲಂ ಪ್ರೊಫೆಸರ್ ಉಷಾ ದಾತಾರ್ ಅವರಲ್ಲಿ ಭರತನಾಟ್ಯ ಮತ್ತು ಕೂಚಿಪುಡಿ ಅಭ್ಯಾಸ ಮಾಡಿರುವ ಇವರು ನಂತರ ನೃತ್ಯ ಕಲಾಮಂದಿರದಲ್ಲಿ ಗುರು ಶ್ರೀಮತಿ ಬಿ ಭಾನುಮತಿಯವರಲ್ಲಿ ಭರತನಾಟ್ಯದಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದಿರುತ್ತಾರೆ. ಸುಮಾರು 12 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ನಟನಾಗಿ, ನೃತ್ಯ ನಿರ್ದೇಶಕನಾಗಿ ಮತ್ತು ಸಂಘಟಕನಾಗಿ ಕೆಲಸ ಮಾಡಿರುತ್ತಾರೆ. ಸಾಹಿತಿಯಾಗಿಯೂ ಹೆಸರು ಮಾಡಿರುವ ಷಡಕ್ಷರಿಯವರ ಭಾವಗೀತೆಗಳು ಈಗಾಗಲೇ 5 CDಗಳಲ್ಲಿ ಹೊರಬಂದಿದ್ದು ನಾಡಿನ ಖ್ಯಾತ ಗಾಯಕರು ಇವರ ಕವಿತೆಗಳನ್ನು ಹಾಡುತ್ತಿರುತ್ತಾರೆ. ಕಾರ್ಯಕ್ರಮ ನಿರೂಪಣೆಯಲ್ಲೂ ಬಹಳ ಹೆಸರು ಮಾಡಿರುವ ಷಡಕ್ಷರಿಯವರು ರಾಜ್ಯ ಸರ್ಕಾರದ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಇತರ ಕಾರ್ಯಕ್ರಮಗಳು, ವಿವಿಧ ಅಕಾಡೆಮಿಗಳ ಸಮಾರಂಭಗಳಲ್ಲಿಯೂ ಕೂಡ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರುತ್ತಾರೆ. ದೂರದರ್ಶನ ಮತ್ತು ಆಕಾಶವಾಣಿಗಳಲ್ಲಿ ಷಡಕ್ಷರಿಯವರ ನಿರೂಪಣೆ ಮೇಲಿನ ಮೇಲೆ ಪ್ರಸಾರವಾಗುತ್ತಿರುತ್ತದೆ. ಮಾತ್ರವಲ್ಲದೆ ನೃತ್ಯ ಮಾಧ್ಯಮದಲ್ಲಿ ಷಡಕ್ಷರಿಯವರು ಬಹು ಬೇಡಿಕೆಯ ನಿರೂಪಣಾ ಕಲಾವಿದರೂ ಹೌದು. ಒಂದು ಅವಧಿಗೆ ಅಕಾಡೆಮಿಗೆ ಸದಸ್ಯರಾಗಿದ್ದ ಇವರು ಆ ಅವಧಿಯಲ್ಲಿ ಅಕಾಡೆಮಿಯ ಎಲ್ಲ ಪ್ರಕಟಣೆಗಳ ಸಂಪಾದಕನಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶಾಸ್ತ್ರೀಯ ನೃತ್ಯ ಹಾಗೂ ಸಂಗೀತ ಕ್ಷೇತ್ರದ ಹಲವಾರು ದಿಗ್ಗಜ ಕಲಾವಿದರ ಕುರಿತು ಪುಸ್ತಕಗಳನ್ನು ಬರೆದಿರುವ ಇವರು ಲೇಖನಗಳನ್ನು ಬರೆದಿರುತ್ತಾರೆ. ಪ್ರಜಾಮತ ಹಾಗೂ ಉದಯವಾಣಿ ಪತ್ರಿಕೆಗಳಲ್ಲಿ ಸುಮಾರು 10 ವರ್ಷಗಳ ಕಾಲ ನೃತ್ಯ ವಿಮರ್ಶೆ, ಅಂಕಣ ನಿರ್ವಹಣೆಯನ್ನು ಮಾಡಿರುತ್ತಾರೆ. ಹವ್ಯಾಸಿ ರಂಗಭೂಮಿಯಲ್ಲಿ ಷಡಕ್ಷರಿಯವರು ಕಿಸಾ ಗೌತಮಿ, ಬೇಲಿ ಮತ್ತು ಹೊಲ, ಚಾವುಂಡರಾಯ, ಒಂದು ಸೈನಿಕ ವೃತ್ತಾಂತ ಮುಂತಾದ ನಾಟಕಗಳಲ್ಲಿ ನೃತ್ಯ ನಿರ್ದೇಶನದ ಜೊತೆಗೆ ಪ್ರಮುಖ ಪಾತ್ರವನ್ನು ಕೂಡ ನಿರ್ವಹಿಸಿರುತ್ತಾರೆ. ನೃತ್ಯ ಮತ್ತು ನಿರೂಪಣಾ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಮನಗಂಡು ಆರ್ಯಭಟ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಆಂಕರ್ ಫಾರ್ ಎಕ್ಸಲೆನ್ಸ್, ವಿಶ್ವಚೇತನ, ರಂಗ ಪ್ರಪಂಚ ಪ್ರಶಸ್ತಿ, ನಾಟ್ಯಕಲಾ ಕೌಶಲಿ, ಶ್ರೀ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ, ನಿರೂಪಣಾ ನಿಪುಣ ಮುಂತಾದ ಹಲವಾರು ಪ್ರಶಸ್ತಿಗಳು ಇವರನ್ನರಿಸಿ ಬಂದಿರುತ್ತದೆ. ಇಷ್ಟು ಮಾತ್ರವಲ್ಲದೆ ಆತ್ಮದ ಫಲ ಚತುರಗಣ, ಆದಿ ಯುಗಾದಿ, ನವರಸ ಕರ್ನಾಟಕ, ಅಭಿಜ್ಞಾನ ಶಾಕುಂತಲ, ಸಂಗೊಳ್ಳಿ ರಾಯಣ್ಣ, ಸೈರಂಧ್ರಿ, ಕನಕದಾಸ, ಶಕ್ತಿ ಸ್ವರೂಪಿಣಿ, ಶೇಡ್ಸ್ ಆಫ್ ಲವ್, ಮಾನಿನಿ, ರಾಮಾಯ ತುಭ್ಯಂ ನಮಃ, ಶ್ರೀ ಆಂಡಾಳ್ ಕಲ್ಯಾಣ, ಶ್ರೀರಾಮ ಸಮರ್ಪಣೆ, ಕರುನಾಡ ದಶದೇಗುಲ ದರ್ಶನ, ಪ್ರಭಂಜನ ಚರಿತಂ, ನಾಂದಿ ಬುನಾದಿ, ತೆನಾಲಿ ರಾಮ ಮುಂತಾದ ಹಲವಾರು ನೃತ್ಯ ರೂಪಕಗಳನ್ನು ರಚಿಸಿರುತ್ತಾರೆ. ಪತ್ನಿ ರಾಜೇಶ್ವರಿ ಜಿ ಹಾಗೂ ಮಗ ಚಲನಚಿತ್ರ ಹಾಗೂ ಕಿರುತೆರೆಗಳಲ್ಲಿ ನಾಯಕ ನಟನಾಗಿ ಮಿಂಚುತ್ತಿರುವ ಶಿಶಿರ್ ಶಾಸ್ತ್ರಿಯವರನ್ನು ಒಳಗೊಂಡಂತಹ ಸುಖಿ ಕುಟುಂಬ ಷಡಕ್ಷರಿಯವರದು. ಇಂತಹ ಸಾಧಕ ಕಲಾವಿದ ಶ್ರೀ ಸುಗ್ಗನಹಳ್ಳಿ ಷಡಕ್ಷರಿಯವರಿಗೆ ಕಲಾಕ್ಷೇತ್ರದಲ್ಲಿ ತಾವು ಮಾಡಿದ ಸೇವೆಯನ್ನು ಗುರುತಿಸಿ ಮಂತ್ರನಾಟ್ಯ ಕಲಾ ಗುರುಕುಲ ತನ್ನ 7ಮ ವರ್ಷದ ಗುರುಕುಲ ಉತ್ಸವದ ಶುಭ ಸಂದರ್ಭದಲ್ಲಿ ಪ್ರತಿಷ್ಠಿತ ಕಲಾಮಂತ್ರಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಹೆಮ್ಮೆ ಪಡುತ್ತದೆ.
ಮಾತಾಡೋ ಉದ್ಯೋಗಿಗಳಿಗೂ ಕೂಡ ಮಾತು ಬರೋಲ್ಲ, ನಿಂತೋಗ್ಬಿಡುತ್ತೆ ಅನ್ನುವಂತಹದ್ದು. ಯಾಕೆಂದರೆ ಭಾವನೆಗಳ ಸಂಘರ್ಷ ಇರುವಂತಹದ್ದು. ಮೊದಲಿಗೆ ನನಗೆ ದಕ್ಷಿಣ ಕನ್ನಡ ಅಂದರೆ ಬಹಳ ಅಚ್ಚುಮೆಚ್ಚು. ಯಾಕೆಂದರೆ ಇಲ್ಲಿ ಏನೇ ಕೆಲಸ ಮಾಡೋರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಎಲ್ಲ ಸಂದರ್ಭದಲ್ಲೂ ನಮ್ಮ ನೃತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಲೂ ಕೂಡ ನಾನು ಸುಮಾರು ದಶಕದ ಹಿಂದೆ ಇಲ್ಲಿ ಖುಷೇ ಬಾವು ಒಂದು ಸ್ಕೂಲು, ಆ ಸ್ಕೂಲ್ ಏರ್ಪಾಡು ಮಾಡಿದಂತಹ ಒಂದು ಡಾನ್ಸ್ ಕಾಂಪಿಟೇಷನ್ಗೆ ಜಡ್ಜಾಗಿ ಬಂದಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿನ ಮಕ್ಕಳು ಕಾಂಪಿಟ್ ಮಾಡಿದ ರೀತಿ ಇರ್ಬೋದು, ಅವರ ಗುರುಗಳು ತಯಾರು ಮಾಡಿದ ರೀತಿ ಇರ್ಬೋದು, ಅದನ್ನೆಲ್ಲ ಕಂಡಾಗ ನನಗೆ ಅವರ ಪ್ರಾಮಾಣಿಕತೆಯ ನೇರ ಪರಿಚಯ ಆದಂತಹದ್ದು. ಆನಂತರ ಆ ಪರಿಚಯ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ವಿಸ್ತರಿಸ್ಕೊಳ್ತಾ ಬಂತು. ಶ್ರಾವಣ್ ಮತ್ತು ಕಿರಣ್ ಇಬ್ಬರು ಕೂಡ ಸೋಷಿಯಲ್ ಮೀಡಿಯಾ ನನಗೆ ಕೊಟ್ಟಂತಹ ಬಹಳ ಒಳ್ಳೆಯ ಕೊಡುಗೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರಿಬ್ಬರನ್ನ ನಾನು ಹೇಗೆ ಕರಿಬೇಕು ಅಂತ ಗೊತ್ತಿಲ್ಲ ನನಗೆ. ನಾವು ಹಂಗೆ ನೋಡಿಕೊಂಡ್ರೆ ನೇರವಾಗಿ ಮುಖಾಮುಖಿ ಆಗ್ತಾ ಇರೋದು ಶ್ರಾವಣ್ಣು, ಕಿರಣ್ ಮತ್ತು ನಾನು ಇದೇ ಮೊದಲನೇ ಸಾರಿ ಅಂತ. ಆದರೆ ಮಾತಾಡಿದ್ದೀವಿ, ತುಂಬ ಮಾತಾಡಿದ್ದೀವಿ, ತುಂಬ ಮೆಸೇಜ್ಗಳು ಮಾಡ್ಕೊಂಡಿದ್ದೀವಿ, ತುಂಬ ಬರ್ಕೊಟ್ಟಿದ್ದೇನೆ ನಾನು. ಚರ್ಚೆಗಳು ಮಾಡ್ತಾರೆ, ಕಿರಣ್ ಫೋನ್ ಮಾಡ್ತಾರೆ, ಶ್ರಾವಣ್ ಫೋನ್ ಮಾಡ್ತಾರೆ, ಚರ್ಚೆಗಳು ಈ ಥರ ನಡೀತಾನೆ ಇರುತ್ತೆ. ಇವತ್ತು ನಾನು ಫಸ್ಟ್ ಟೈಮ್ ನೋಡಿದಾಗ, ಶ್ರಾವಣ್ ನೋಡಿದಾಗಲೂ ಕೂಡ ನಾನು ಇದುವರೆಗೂ ನೋಡಿಲ್ಲ ಅಂತ ನಂಗೆ ಅನ್ನಿಸ್ಲಿಲ್ಲ. ಕಿರಣ್ ನಾನು ರಿಸೀವ್ ಮಾಡ್ಕೊಳ್ಳೋಕೆ ಬಂದಾಗ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಅಷ್ಟು ಅಟ್ಯಾಚ್ಮೆಂಟು ಬೆಳ್ಕೊಂಬಿಟ್ಟಿದೆ. ಬಹುಶಃ ಅವರ ಪ್ರಾಮಾಣಿಕ ಕೆಲಸ ಕಾರ್ಯಗಳು ಅದಕ್ಕೆ ಕಾರಣ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಗುರುಗಳಾದಂತಹ ಉಳ್ಳಾಲ್ ಸರ್ ಅವರು, ನಾವು ನೃತ್ಯ ಕ್ಷೇತ್ರವನ್ನು ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆಲ್ಲ ಅವರು ಒಂದು ರೀತಿಯ ಪ್ರೇರೇಪಣೆ. ಮಾಸ್ಟ್ರು ನೃತ್ಯ ಮಾಡ್ತಾರೆ ಅಂತ ಅಂದಮೇಲೆ ನಾವು ಕೂಡ ಆ ಕ್ಷೇತ್ರದಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ. ಅದು ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಅಂದರೆ ಬೆಂಗಳೂರು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಆ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಹೊರಗಡೆ ಇಷ್ಟೊಂದು ಒಳ್ಳೆಯ ಸಾಧಕರಿದ್ದಾರೆ ಅಂತ ಪರಿಚಯ ಮಾಡಿಕೊಟ್ಟಂತಹ ಮಹನೀಯರಲ್ಲಿ ಉಳ್ಳಾಲ್ ಮೋಹನ್ ಕುಮಾರ್ ಸರ್ ಅವರು ಕೂಡ ಬಹಳ ಮುಂಚೂಣಿಯಲ್ಲಿ ನಿಲ್ತಾರೆ. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ. ಸರ್ ನೆನಪಿದೆಯೋ ಇಲ್ಲವೋ ಗೊತ್ತಿಲ್ಲ. ಸುಮಾರಷ್ಟು ಅಕಾಡೆಮಿಗಳ ಶಿಷ್ಯ ವೇತನ ಸಮಿತಿನಲ್ಲಿ ಅವ್ರ ಜೊತೆ ನಾನು ಒಬ್ಬ ತೀರ್ಪುಗಾರನಾಗಿ ಕೆಲಸ ಮಾಡಿದ್ದೇನೆ. ಅವರ ಅಕಾಡೆಮಿ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡಿದ್ದೇನೆ. ಇನ್ನು ಅವ್ರ ಮಗಳು ಕೂಡ ನನಗೆ ಪರಿಚಯ ಇರುವಂತಹದ್ದು. ಇಲ್ಲೆಲ್ಲ ನೀವು ರಾಜಶ್ರೀ ಉಳ್ಳಾಲ್ ಅಂತೀರಾ, ಬೆಂಗಳೂರು ಕಡೆ ವಯಸ್ಸು ಎಷ್ಟಾದರೂ ಪರವಾಗಿಲ್ಲ, ರಾಜಶ್ರೀ ಅವ್ರಿಗಿನ್ನ ದೊಡ್ಡವರಾದರೂ ಕೂಡ ಅವ್ರನ್ನ ನಾವು ರಾಜಕ್ಕ ಅಂತಲೇ ಕರೆಯೋದು. ಹಾಗೆ ಫೇಮಸ್ ಅವರು. ನಾವೆಲ್ಲ ಅವ್ರನ್ನ ಹಾಗೆ ಕರೆಯೋದು. ವಯಸ್ಸಿನಲ್ಲಿ ನಾವು ದೊಡ್ಡವರಾದರೂ ಕೂಡ ಅವರು ನಮ್ಗೆ ಅಕ್ಕ ಅನ್ನೋ ಥರ ಆ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆ ರೀತಿಯ ಒಂದು ಸಂಸ್ಕಾರ ಇರುವಂತಹ ಕಲಾವಿದರು, ನಾಗರಿಕರು, ವ್ಯಕ್ತಿಗಳು ದಕ್ಷಿಣ ಕನ್ನಡದಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಹಾಗಾಗಿ ನನಗೆ ಶ್ರಾವಣ್ ಮತ್ತು ಕಿರಣ್ ಇಬ್ಬರು ಕೂಡ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಅಂದಾಗ ನನಗೆ ಪ್ರಶಸ್ತಿ ಸ್ವೀಕರಿಸಬೇಕು ಬೇಡವೋ ಅನ್ನುವಂತಹ ಗೊಂದಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ನೆಪದಿಂದನಾದರೂ ಅವ್ರನ್ನ ನೇರವಾಗಿ ಭೇಟಿ ಮಾಡೋಕ್ಕೆ, ಅವ್ರ ಶಾಲೆಯನ್ನು ನೋಡೋಕ್ಕೆ, ಇನ್ನೊಂದು ಸಾರಿ ಮಂಗಳೂರಿಗೆ ಬರೋಕ್ಕೆ ಒಂದು ಕಾರಣ ಆಗುತ್ತೆ ಅಂತ ಅಂದ್ಕೊಂಡು ನಾನು ಒಪ್ಕೊಂಡಿದ್ದು. ಅವರ ಬದ್ಧತೆಯ ಕೆಲಸ ಬಹಳಷ್ಟು ನನಗೆ ಮೆಚ್ಚುಗೆ ಆಗಿರುವಂತಹದ್ದು. ಇದೇ ರೀತಿ ಅವರ ಕೆಲಸ ಕಾರ್ಯಗಳು ನಡೀತಾ ಇರಲಿ. ಅವರ ನೃತ್ಯ ಗುರುಕುಲ ಏನಿದೆ ಬಹಳ ಶಿಸ್ತಿನಿಂದ ಕೆಲಸ ಮಾಡ್ತಾ ಇದೆ, ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ, ಅದು ಮುಂದುವರಿಲಿ ಅನ್ನುವಂತಹದ್ದು. ಮತ್ತು ಅವರ ಸಂಬಂಧಗಳು, ಈಗ ನಾನು ರಾಜಶ್ರೀ ಮೇಡಮ್ ಅವ್ರನ್ನ ಅಕ್ಕ ಅಂತ ಕರಿತೀನಿ ಅಂತ ಹೇಳಿದೆ, ಹಾಗೆ ನಾನು ಉಳ್ಳಾಲ್ ಅನ್ನುವಂತಹ ಹೆಸರಿರೋದ್ರಿಂದ ಕಿರಣ್ ಶ್ರಾವಣ್ ಇಬ್ಬರೂ ಕೂಡ ನಾನು ಅಣ್ತಮ್ಮಂದ್ರು ಅಂದ್ಕೊಂಬಿಟ್ಟಿದ್ದೆ. ಸುಮಾರಷ್ಟು ದಿನ ನಾವಿಬ್ಬರು ಒಪ್ತಾಯಿ ಮಕ್ಕಳು ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ಒಂದ್ಸರಿ ಕಿರಣ್ ಕ್ಲಾರಿಫೈ ಮಾಡ್ದ, ಇನ್ನೊಂದ್ಸರಿ ಶ್ರಾವಣ್ ಹೇಳ್ದ ನನ್ನ ತಮ್ಮ ಅಲ್ಲ ಸರ್, ಆದರೆ ಅದಕ್ಕಿಂತ ಜಾಸ್ತಿ ಅಂತ ಹೇಳ್ದ. ಅದು ಬಹಳ ಆ ಥರ ಸಂಬಂಧಗಳಿಗೆ ಬೆಲೆ ಕೊಡುವಂತಹದ್ದು ಬೆಂಗಳೂರಿನಲ್ಲಿ ಜಾಸ್ತಿ ಕಾಣೋಲ್ಲ, ನಾವು ಇಂಥ ಕಡೆನೇ ಕಾಣೋಕ್ಕೆ ಸಾಧ್ಯ. ಹಾಗಾಗಿ ಅವರೆಲ್ಲರೂ ಕೂಡ ನನ್ನ ಆತ್ಮೀಯ ವಲಯದಲ್ಲಿದ್ದಾರೆ, ಆತ್ಮೀಯ ಬಳಗದಲ್ಲಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ, ಅವ್ರಿಗೆ ಬೇಕಾದ್ದನ್ನು ಬರ್ಕೊಡೋಕ್ಕೆ, ಇಂತಹ ಸಂದರ್ಭಗಳಲ್ಲಿ ಮತ್ತೆ ಮತ್ತೆ ಬರೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ತುಂಬ ಇಷ್ಟ ಆಯಿತು ನನಗೆ ಅವರ ಆತಿಥ್ಯ ಇರ್ಬೋದು, ಅವ್ರು ಬರ್ಮಾಡ್ಕೊಂಡಿರ್ಬೋದು. ಮಿನಿಟ್ ಟು ಮಿನಿಟ್ ನಾನು ಬೆಂಗಳೂರಿಂದ ಹೊರಟಾಗಿಂದ ಮಂಗಳೂರು ತಲುಪೋವರೆಗೂ ಎವ್ರಿ ಮಿನಿಟ್ ನಾವು ಎಲ್ಲಿದ್ದೀವಿ ಅಂತ ಅವರು ಟ್ರೇಸ್ ಔಟ್ ಮಾಡ್ತಾ ಇದ್ದಿದ್ದಿರ್ಬೋದು. ಅದೆಲ್ಲ ಅವರ ಕಾಳಜಿ ಮತ್ತು ಬದ್ಧತೆಯನ್ನು ತೋರಿಸುತ್ತೆ. ಮುಂದೆ ಕೂಡ ಈ ಸಂಸ್ಥೆ ಜೊತೆ ಅಸೋಸಿಯೇಟ್ ಆಗಿರೋಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಶ್ರಾವಣ್ಗೆ ಒಳ್ಳೆಯದಾಗಲಿ, ಕಿರಣ್ಗೆ ಒಳ್ಳೆಯದಾಗಲಿ. ಅವರಿಬ್ಬರ ಸ್ನೇಹ ಮತ್ತು ಶ್ರಾವಣ್ ಹೇಳಿದ ಹಾಗೆ ಸೋದರ ಬಾಂಧವ್ಯವನ್ನು ಮೀರಿದ ಬಾಂಧವ್ಯ ಇನ್ನೂ ಹೆಚ್ಚು ಸದೃಢವಾಗಲಿ, ಬೇರೆಯವರಿಗೆ ಅದು ಮಾದರಿಯಾಗಲಿ. ಮತ್ತು ಉಳ್ಳಾಲ್ ಮೋಹನ್ ಕುಮಾರ್ ಸರ್ ಅಂತಹ ಗುರುಗಳ ಮಾರ್ಗದರ್ಶನ, ಆಶೀರ್ವಾದ
ರಾಜಶ್ರೀಯವರಂತಹ ಬದ್ಧತೆಯ ನೃತ್ಯ ಗುರುಗಳ ಮಾರ್ಗದರ್ಶನ ಆಶೀರ್ವಾದ ನಿರಂತರ ಅವರಿಗೆ ದೊರೀತಾ ಇರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೋಸ್ಕರ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಜ್ವಲನೆಯನ್ನು ಮಾಡಿದಂತಹ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಶ್ರೀ ಉಳ್ಳಾಲ ಮೋಹನ್ ಕುಮಾರ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.